ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ಮಾ ಬ್ಯೂಟಿ ಸೋಪ್. ಆಹಾರದಿಂದ ದೇಹಕ್ಕೆ ಶಕ್ತಿ, ರುಚಿಯಾದ ಆಹಾರದಿಂದ ನಾಲಿಗೆಗೆ ತೃಪ್ತಿ. ಇವತ್ತು ರುಚಿಯಾದ, ಶುಚಿಯಾದ, ತುಂಬಾನೇ ಟೇಸ್ಟಿಯಾದ ಅಡುಗೆ ಮಾಡಲು ನಮ್ಮ ಜೊತೆಗಿದ್ದಾರೆ ನಮ್ಮ ಅತಿಥಿಯಾಗಿ ಸುಷ್ಮಿತಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ರುಚಿಗೆ? ಓಕೆ, ಸೊ ಫಸ್ಟ್ ಟೈಮ್ ಬಂದು ಇವತ್ತು ಏನ್ ಅಡಿಗೆ ಮಾಡ್ಕೊಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಎಗ್ ಪಡ್ಡು ಮಸಾಲ ಅಂತ. ಓಕೆ, ಎಗ್ ಪಡ್ಡು ಮಸಾಲ ಇದು ನಿಮ್ದೇ ಎಕ್ಸ್ಪೆರಿಮೆಂಟೆಡ್ ರೆಸಿಪಿಯಾ? ಸ್ವಲ್ಪ ನನ್ನದೇ ಎಕ್ಸ್ಪೆರಿಮೆಂಟ್ ರೆಸಿಪಿ. ಓಕೆ, ಮೊಬೈಲ್ ಇಂದ ನೋಡಿ ಎರಡು ಮಿಕ್ಸ್ ಆಗಿ ಅಲ್ವಾ? ಸೊ ಮನೆಯಲ್ಲಿ ಟ್ರೈ ಮಾಡಿದ್ದೀರಾ ಇದನ್ನ? ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಮತ್ತೆ ನಿಮ್ಗೆ ಮಾಡಿ ಕೊಡೋಣ ಅಂತ. ಯಾರಿಗೆ ಇಷ್ಟ ಆಯ್ತು ಮನೆಯಲ್ಲಿ? ತುಂಬಾ ಎಲ್ಲರಿಗೂ ಇಷ್ಟ ಆಯ್ತು. ಸೊ ನಮ್ಮ ಅಡಿಗೆ ಮನೆಗೆ ಹೋಗಿ ಹಾಗಾದ್ರೆ ಎಗ್ ಪಡ್ಡು ರೆಸಿಪಿ ಅಲ್ವಾ ಸ್ಟಾರ್ಟ್ ಮಾಡೋಣ. ಎಗ್ ಪಡ್ಡು ಮಸಾಲ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾಮ್, ಈಗ ಹೇಗೆ ಸ್ಟಾರ್ಟ್ ಮಾಡೋದು? ಈಗ ಎಗ್ ಪಡ್ಡು ಮಸಾಲ. ಓಕೆ, ಮೊದಲಿಗೆ ಕಡಲೆ ಹಿಟ್ಟನ್ನು ಹುರಿಲಿಕ್ಕೆ ಪ್ಯಾನ್ ಬೇಕಾ? ಓಕೆ, ಇದು ಸಾಕಾಗುತ್ತಾ? ಸಾಕು. ಓಕೆ, ಸ್ಪೂನ್ ಕೊಡಿ. ಓಕೆ, ಇದನ್ನು 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಹುರಿಬೇಕು. ಓಕೆ, ಒಂದು ಒಳ್ಳೆ ಘಮ ಬರುವ ತನಕ ಸ್ವಲ್ಪ ಹುರಿಬೇಕು. 2 ಟೇಬಲ್ ಸ್ಪೂನ್ ಪ್ಯಾನ್. 2 ಓಕೆ, ಒಂದು ಅರೋಮ ಬರ್ಬೇಕಾದ್ರೆ ಕಡಲೆ ಹಿಟ್ಟಿದ್ದು. ಇದು ನಮ್ಗೆ ಗ್ರೇವಿ ಮಾಡುವಾಗ ಯೂಸ್ಫುಲ್ ಆಗ್ತದೆ. ಓಕೆ, ತಿಕ್ ಗ್ರೇವಿ ಬರ್ಬೇಕಾದ್ರೆ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಹಾಕಬೇಕು. ಓಕೆ, ಸೊ ಥಿಕ್ನೆಸ್ಗೋಸ್ಕರ ಹಾಕ್ತಾ ಇದ್ದೀರಾ ಇದನ್ನ? ಓಕೆ, ಸೊ ಎಷ್ಟು ಮಿನಿಟ್ಸ್ ಬೇಕಾಗುತ್ತೆ ಆಲ್ಮೋಸ್ಟ್? ಈಗ ಒಂದು ಅರೋಮಾ ಬರಬೇಕಾದ್ರೆ ಸಾಕಾಗುತ್ತಾ? ಸೊ ವಿದಿನ್ 1 ಮಿನಿಟ್ ಆಗುತ್ತೆ ಇದು, ರೈಟ್? ಎಸ್. ಸೊ ನೆಕ್ಸ್ಟ್ ನಾವು ಬೀಟ್ ಮಾಡಬೇಕು ಮೊಟ್ಟೆ. ಓಕೆ, ಮೂರು ಮೊಟ್ಟೆ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಯೂಸ್ ಮಾಡಬಹುದು. ಓಕೆ, ಈಗ ಇದು ಎಗ್ ಪಡ್ಡು ಮಸಾಲ ಅಂದ್ರೆ ಯಾವ ರೀತಿ ಬರುತ್ತೆ? ಇದು ಗ್ರೇವಿ ಟೈಪ್ ಅಲ್ಲಿ ಬರುತ್ತಾ? ಸ್ವಲ್ಪ ಗ್ರೇವಿ ಟೈಪ್ ಅಲ್ಲಿ ಬರ್ತದೆ. ಓಕೆ, ಸೊ ಆಲ್ಮೋಸ್ಟ್ ಒಂದು 1 ಬೌಲ್ ಅಷ್ಟು ಗ್ರೇವಿ ಆಗುತ್ತೆ ಈಗ ಮೂರಲ್ಲಿ ಅಲ್ವಾ? ಹೌದು. ಮೊಟ್ಟೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು, ನಮಗೆ ಎಕ್ಸ್ಟ್ರಾ ಪಡ್ಡು ಸಿಗ್ತದೆ. ಓಕೆ, ಉಪ್ಪು ಹಾಕ್ತಾ ಇದ್ದೇನೆ. ಓಕೆ, ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಉಪ್ಪು, ಯಾಕಂದ್ರೆ ನಮ್ಗೆ ಮಸಾಲ ಮಾಡುವಾಗ ಕೂಡ ಯೂಸ್ ಆಗ್ತದೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಬೇಕು. ಓಕೆ, ಮಸಾಲ ಮಾಡುವಾಗ ಮತ್ತೆ ಉಪ್ಪು ಹಾಕ್ಲಿಕ್ಕಿದೆಯಾ? ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಉಪ್ಪು ಇರ್ತದೆ. ಓಕೆ, ಸೊ ಇದಕ್ಕೆ ಹಾಕುವಾಗ ನೋಡ್ಕೊಂಡು. ಸೊ ಆಲ್ಮೋಸ್ಟ್ ಮ್ಯಾನೇಜ್ ಮಾಡ್ಕೊಂಡು ಎಷ್ಟು ಬೇಕು ಅಂತ ಅಲ್ವಾ? ಸೊ ಇದು ಒಂದೇ ಸಲ ಟ್ರೈ ಮಾಡಿರುವಂತದ ಮನೆಯಲ್ಲಿ? ಇಲ್ಲ, ಮಾಡಿದ್ದೀನಿ, ಒಂದು 2-3 ಸಲ ಮಾಡಿದ್ದೇನೆ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಓಕೆ, ಸ್ವಲ್ಪ ಯೆಲ್ಲೋ ಪೌಡರ್, ಟರ್ಮರಿಕ್ ಪೌಡರ್. ಓಕೆ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗ್ಲೂ ಯೂಸ್ ಮಾಡುವಂತದ್ದು ಅರುಣಾ ಮಸಾಲದವ್ರದ್ದು ಯೂಸ್ ಮಾಡುವಂತದ್ದ? ಬಿಕಾಸ್ ಮನೆಯಲ್ಲಿ ಕೂಡ ಅದನ್ನೇ ಟ್ರೈ ಮಾಡಿ. ಓಕೆ, ಹೆಲ್ದಿ ಆಗಿರೋ ಸಾಕಾಗುತ್ತಾ?
ಸೊ ಇದು ಕಲರ್ ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಒಂದು ಚಿಕ್ಕದಾಗಿ ಟೇಸ್ಟ್ ಕೂಡ ಆ್ಯಡ್ ಮಾಡುತ್ತೆ ಅಲ್ವಾ? ಇದು ಪಡ್ಡು ಮಾಡುವದ್ದು ನನಗೆ ಪ್ಯಾನ್ ಬೇಕು. ಪ್ಯಾನ್ ಬೇಕು. ಎಸ್, ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬಿಕಾಸ್ ಹೆಲ್ದಿ ಆಗಿರುತ್ತೆ, ಅದರ ಜೊತೆಗೆ ವಿಟಮಿನ್ A, D, E ಇರುವಂಥದ್ದು. ನಾವು ಕೊಲೆಸ್ಟ್ರಾಲ್ ಬಗ್ಗೆ ಅಷ್ಟು ಚಿಂತೆ ಮಾಡ್ಬೇಕಂತಲೇ ಇಲ್ಲ ಅಲ್ವಾ? ಸೊ ಡೈರೆಕ್ಟ್ ಇದಕ್ಕೆ ಹಾಕುವಂಥದ್ದು ಆಯಿಲಿನ ಒಂದು ಬೌಲ್ಗೆ ಹಾಕಿ ನಾನು ಸ್ಪ್ರೆಡ್ ಮಾಡ್ತೇನೆ. ಬೌಲ್ಗೆ ಹಾಕಿ ಸ್ಪ್ರೆಡ್ ಮಾಡ್ತೀರಾ? ಓಕೆ, ಸಾಕಾಗುತ್ತಾ? ಓಕೆ, ಕಾವಲಿ ಬಿಸಿ ಆಗ್ತಾ ಬಂದಿದೆ. ಸೊ ಈಗ ನಾವು ಆಯಿಲ್ ಸ್ಪ್ರೆಡ್ ಮಾಡೋಣ. ಓಕೆ, ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಓಕೆ, ಅದು ಉಬ್ಬಿ ಬರ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಫುಲ್ ಫಿಲ್ ಮಾಡುವಾಗ ಓಕೆ. ಮತ್ತೆ ನಮಗೆ 2 ಸೈಡ್ ಕೂಡ ಬೇಯಬೇಕು. ಸೊ ನೀವು ಮಗುಚಿ ಹಾಕ್ಲಿಕ್ಕಿದೆ. ಓಕೆ, ಸಿಂಗಿಂಗ್, ಡ್ಯಾನ್ಸಿಂಗ್ ಹೀಗೇನಾದ್ರೂ ಹಾಬೀಸ್ ಇದೆಯಾ? ಡ್ಯಾನ್ಸಿಂಗ್ ಇತ್ತು ಮದುವೆಯಾಗ ಮುಂಚೆ, ಮಾತ್ರ ಈಗ ಓಕೆ. ಯಾವ ಟೈಪ್ ಇದು? ಕ್ಲಾಸಿಕಲ್? ಎಲ್ಲ ಫೋಕ್ ಡ್ಯಾನ್ಸ್ ಮತ್ತೆ ಫ್ರೀ ಸ್ಟೈಲ್. ಓಕೆ, ಇದಕ್ಕೆ ಮುಚ್ಚಳ. ಸೊ ಎಗ್ ರೆಸಿಪೀಸ್ ಅಲ್ಲಿ ಇದು ನೀವು ಟ್ರೈ ಮಾಡುವಂಥದ್ದು, ಇದನ್ನ ಬಿಟ್ಟು ಬೇರೆ ಟ್ರೈ ಮಾಡಿದ್ದೀರಾ? ಇದನ್ನು ಬಿಟ್ಟು ಬೇರೆ ದೋಸಾ ಟೈಪ್ ಅಲ್ಲಿ ತುಂಬಾ ಟ್ರೈ ಮಾಡಿದ್ದೆ. ಎಗ್ ಟೈಪ್, ಎಗ್ ಯೂಸ್ ಮಾಡಿ ಹೌದು. ದೋಸಾ ರವಾ ದೋಸಾ ಮಾಡಬಹುದು. ಓಕೆ, ಎಗ್ ಯೂಸ್ ಮಾಡ್ಕೊಂಡು ರವಾ ದೋಸಾ. ಓಕೆ, ಅದು ಕೂಡ ಮಾಡಬಹುದು. ಚಟ್ನಿ ಎಲ್ಲ ಇಂತ ಬೇಕಾಗುದಿಲ್ಲ, ನಾವು ಅದರಲ್ಲಿಯೇ ತಿನ್ಬಹುದು. ಓಕೆ, ಅದಕ್ಕೆ ಏನು ಸೈಡ್ ಡಿಶ್ ಏನು ಬೇಕಾಗಲ್ಲ, ಬೇಡ. ಮಗುಚುವಂಥದ್ದೇನು? ಓಕೆ, ಅಪ್ಪ ಅಂತ ಮಾಡ್ತೀವಲ್ಲ ನಾವು, ಅದೇ ಟೈಪ್ ಟೈಪ್ ಅಲ್ಲಿ. ಸೊ ಅದಕ್ಕೆ ಇನ್ನೂ ಇದಕ್ಕೆ ಗ್ರೇವಿ ಆ್ಯಡ್ ಮಾಡುವಂಥದ್ದಾ? ಮಸಾಲ ಆ್ಯಡ್ ಮಾಡಿ. ಸಡನ್ ಆಗಿ ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಚಿಕನ್ ತರ್ಲಿಕ್ಕೆ ಆಗಲ್ಲ, ಆಗ ಎಗ್ ಇದ್ರೆ ಮಾಡ್ಕೋಬಹುದು. ಆಫ್ ಮಾಡುದಾ? ಓಕೆ, ಉರಿ ಜಾಸ್ತಿ. ರೈಟ್, ರೆಡಿ ಆಗಿದೆಲ್ಲ ಇದು? ರೆಡಿ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಒಂದು ನನಗೆ ಪ್ಯಾನ್ ಬೇಕು. ಓಕೆ, ಪ್ಯಾನ್ ಇದೆ. ನೆಕ್ಸ್ಟ್ ಸ್ವಲ್ಪ ಆಯಿಲ್ ಬೇಕಲ್ಲ. ಅಗೇನ್ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿ ಸಲ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ. ಸಾಕಾಗುತ್ತಾ ಮ್ಯಾಮ್? ಸ್ವಲ್ಪ ಹಾಕಿ, ಸ್ವಲ್ಪ ಸಾಕು. ಓಕೆ, ನಿಮ್ಮ ಮನೇಲಿ ಇದೇ ಯೂಸ್ ಮಾಡ್ತೀರಾ? ಇದೇ ಯೂಸ್ ಮಾಡೋದು. ಮತ್ತೆ ಅರುಣ ಮಸಾಲ. ಓಕೆ, ನೆಕ್ಸ್ಟ್ ನಾನು ನೀರುಳ್ಳಿ ತಗೊಳ್ತಿದ್ದೇನೆ. ಓಕೆ, ಒಂದು ಸ್ಪೂನ್ ಕೊಡಿ. ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀರಾ ಇದಕ್ಕೆ? ನಾನು ಇದಕ್ಕೆ 2 ದೊಡ್ಡ ಸೈಜದ್ದು ಆನಿಯನ್ ತಗೊಂಡಿದ್ದೇನೆ. ಸೊ 2 ದೊಡ್ಡ ಸೈಜ್ ಆನಿಯನ್ ಚಾಪ್ ಮಾಡ್ಕೊಂಡಿರ್ತೀರಾ ಅಲ್ವಾ? ಓಕೆ, ಎಣ್ಣೆ ಬಿಸಿ ಆಗಿದೆ ಈಗ. ಲೈಟ್ ಬ್ರೌನ್ ವರೆಗೆ ಫ್ರೈಯಾ? ಹೌದು. ಓಕೆ, ಯಾವತ್ತಾದ್ರೂ ಅಡುಗೆ ಮಾಡುವಾಗ ಏನಾದ್ರೂ ಪಚಿತಿ ಆದದ್ದು ಏನಾದ್ರೂ ಇದೆಯಾ? ಏನ್ ಪಚಿತಿ ಆಗಿದೆ? ಬಿಕಾಸ್ ನಾವು ಮಾಡ್ಬೇಕಾದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೂ ಆಗಿದೆ ಅಂತ ಕೇಳಕ್ಕೆ ಇಷ್ಟ ಇರುತ್ತೆ. ಹಾಲು ಉಕ್ಕುದು. ಓಕೆ, ಮತ್ತೆ ಈರುಳ್ಳಿ ಜಾಸ್ತಿ ಕಾಯಿ ಅಂದ್ರೆ ಖರ್ಚು ಹೋಗುದು. ಓಕೆ, ಸೊ ಇದೆಲ್ಲ ಆಗಿದೆ ಹಾಗಾದ್ರೆ ಅಲ್ವಾ? ಸೊ ಇದೆಲ್ಲ ಆದ್ರೇನೆ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿ ಮೊದಲು ಮಾಡುವಾಗ ಯಾರು ಪರ್ಫೆಕ್ಟ್ ಆಗಿ ಮಾಡುದಿಲ್ಲ ಅಲ್ವಾ? ಸ್ವಲ್ಪ ಸ್ವಲ್ಪ ಕಲ್ತು ನಾವು ಮತ್ತೆ ಅಲ್ಲಿ ಸ್ವಲ್ಪ ಮಾಸ್ಟರ್ ಆಗುವಂಥದ್ದು. ಎಸ್, ಇದು ಹೆಸರು ನೀವೇ ಇಟ್ಟಿರುವಂತದ್ದ ಇದಕ್ಕೆ? ಹೌದು, ನಾನೇ ಇಟ್ಟಿದ್ದು. ನೆಕ್ಸ್ಟ್ ಇದಕ್ಕೆ ಕರಿಬೇವು ಆಡ್ ಮಾಡ್ತಿದ್ದೇನೆ. ಕರಿಬೇವು, ಓಕೆ. ಸ್ವಲ್ಪ ಲಾಸ್ಟಿಗೆ ಕೂಡ ಹಾಕ್ಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಓಕೆ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿಯದ್ದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡೋದಾ? ಹೌದು.
ಟೇಸ್ಟ್ ಕೂಡ ಬರ್ತದೆ. ಮತ್ತೆ ಇದು ಚಪಾತಿಗೆಲ್ಲ ನಾವು ತಿನ್ಲಿಕ್ಕೆ ಆಗುತ್ತಲ್ಲ ಈ ಗ್ರೇವಿಯಲ್ಲಿ? ಚಪಾತಿಗೆ ತಿನ್ಬಹುದು, ಮತ್ತೆ ಅನ್ನದ ಜೊತೆ ತಿನ್ಬಹುದು. ಓಕೆ. ನೆಕ್ಸ್ಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ತೇವೆ. ಓಕೆ. ಸ್ಪೂನ್ ಒಂದು 4-5 ಎಳೆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು. ಓಕೆ. ಬೆಳ್ಳುಳ್ಳಿ ಸಿಪ್ಪೆ ಕೂಡ ತೆಗೆದಿದ್ದೀರಾ? ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಅದು ತಿನ್ನುವಾಗ ಮಿಡ್ಲಲ್ಲಿ ಸಿಗ್ಬೇಕು, ಅದೊಂದು ಫ್ಲೇವರ್ ಕೊಡ್ತದೆ ಬೆಳ್ಳುಳ್ಳಿ. ನಡುವಲ್ಲಿ ಹೆಚ್ಚು ಕೆಲವೊಬ್ಬರಿಗೆ ಬೆಳ್ಳುಳ್ಳಿ ಸಿಕ್ಕಿದ್ರೆ ಆಗಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅವರು, ಅದು ಸ್ಕಿಪ್ ಮಾಡಬಹುದು ಅಲ್ವಾ? ಹೌದು. ಎಸ್ಪೆಷಲಿ ನಂಗಂತೂ ಬೆಳ್ಳುಳ್ಳಿ ಇಷ್ಟ, ಬೆಳ್ಳುಳ್ಳಿ ಇದ್ರೆ ಹಂಗೆ ತಿಂತೀನಿ. ಬಟ್ ಹೆಚ್ಚಿನವ್ರು ಬೆಳ್ಳುಳ್ಳಿ ಸಿಕ್ಕಿದ್ರೆ ಆ ಡಿಶ್ ಅನ್ನೇ ಮುಟ್ಟಲ್ಲ ಆಕ್ಚುಲಿ. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಸಣ್ಣದಾಗಿ ಚಾಪ್ ಮಾಡಬೇಕು. ಓಕೆ. ಮತ್ತೊಂದು ಉದ್ದವಾದ ಹಸಿಮೆಣಸಿನಕಾಯಿಯನ್ನು ಇಡಬೇಕು, ಅದು ಲಾಸ್ಟ್ ಒಗ್ಗರಣೆಗೆ. ಓಕೆ. ಒಗ್ಗರಣೆಗೆ ಬೇಕು ಲಾಸ್ಟಿಗೆ. ಓಕೆ. ನೆಕ್ಸ್ಟ್ ಟೊಮೆಟೊ ಟೊಮ್ಯಾಟೊ ರೇಟ್ ನೋಡಿದ್ರೆ ಈಗ ಟೊಮ್ಯಾಟೊ ಹಾಕದ ಬೇಡವಾ ಅಂತ ಅನ್ಸುತ್ತೆ ಅಲ್ವಾ? ಮನೇಲಿ ಈಗ ಅಡಿಗೆ ಮಾಡ್ಬೇಕಾದ್ರೆ ಟೊಮ್ಯಾಟೋಸ್ ಕಡೆ ಸ್ವಲ್ಪ ಜಾಗ್ರತೆ ಮಾಡ್ತೀರಾ? ಎಲ್ಲ ಹೌದು. ಸ್ವಲ್ಪ ಉಪ್ಪು ಹಾಕದಾ? ಓಕೆ. 1/4 ಚಮಚದಷ್ಟು. ಓಕೆ, ಬಿಕಾಸ್ ಆಗ ನಾವು ಎಗ್ ಕೂಡ ಹಾಕಿದ್ದೀವಿ, ಮೊಟ್ಟೆಗೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿ ಉಪ್ಪಿರ್ತದೆ, ಮಸಾಲದಲ್ಲೂ ಇರುತ್ತಲ್ವಾ? ಹೌದು. ಸಾಕಾಗುತ್ತಾ? ಸಾಕು. ಗರಂ ಮಸಾಲ. ಹೌದು. ನಿಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ, ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಅರುಣಾ ಗರಂ ಮಸಾಲ. 1 ಸ್ಪೂನ್ ಅಷ್ಟು ಗರಂ ಮಸಾಲ. ಸಾಕಾಗುತ್ತಾ? ಸ್ವಲ್ಪ ಹಾಕಿ. ಸಾಕು. ಸ್ವಲ್ಪ ಜೀರಾ ಪೌಡರ್. ಓಕೆ. ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್. ಓಕೆ. ಸಾಕಾಗುತ್ತಲ್ಲ? ಕೊರಿಯಾಂಡರ್ ಹಾಕ್ಲಾ? 1 ಟೀ ಸ್ಪೂನ್ ಅಷ್ಟು. ಜೀರಾ ಅರ್ಧ ಹಾಕಿದೆ, ಕೊರಿಯಾಂಡರ್ 1 ಸ್ಪೂನ್ ಹಾಕ್ತಿದ್ದೀರಾ? ಅರ್ಧದಷ್ಟು ಹಾಕಬೇಕು. ಓಕೆ. ಜೀರಾದು ಡಬಲ್ ಹಾಕ್ತಾ ಇದ್ದೀರಾ ಕೊರಿಯಾಂಡರ್ ಅಲ್ವಾ? ಪೆಪ್ಪರ್. ಸಾಕಾಗುತ್ತಾ? ಸೊ ಬರೀ ಇದಕ್ಕೆ ಈಗ ಎಗ್ ಮಸಾಲ ಹಾಕಿ ನಾವು ಹಿಂಗೆ ಪಡ್ಡೂಸ್ ಅಲ್ಲ ಹೀಗೆ ಹಾಕಿದ್ರೆ ಎಗ್ ಮಸಾಲ ರೆಡಿ ಆಗುತ್ತೆ ಅಲ್ವಾ? ರೆಡಿ ಆಗುತ್ತೆ. ಸ್ವಲ್ಪ ಇದು ಡಿಫರೆನ್ಸ್ ಆಗುತ್ತೆ. ಡಿಫರೆಂಟ್ ಆಗಿದೆ. ಹೌದು. ಇನ್ನು ಕೂಡ ಡಿಫರೆಂಟ್ ಟೈಪ್ ಅಲ್ಲಿ ಮಾಡಬಹುದು. ಹೌದು, ಅಡುಗೆಯಲ್ಲಿ ನಾವು ಸ್ವಲ್ಪ ಕೂಡ ಚಿಕ್ಕ ವೇರಿಯೇಷನ್ ಮಾಡಿದ್ರೆ ಡಿಫರೆನ್ಸ್ ಇರುತ್ತೆ. ಎಸ್. ಸ್ವಲ್ಪ ನೀರು ಹಾಕಿ. ಸಾಕು. ಸ್ವಲ್ಪ ಮುಚ್ಚಳ ಇಟ್ಟು ಕುಕ್ ಆಗಬೇಕು. ವರ್ಕಿಗೆ ಹೋಗ್ತಿದ್ರಾ ಅಥವಾ ಮುಂಚೆ ವರ್ಕಿಗೆ ಹೋಗ್ತಾ ಇದ್ದೆ. ಅಕೌಂಟ್ಸ್ ನೋಡ್ತಾ ಇದ್ದೆ ರಿಲಯನ್ಸ್ ಅಲ್ಲಿ. ಓಕೆ. ಹೇಗಿದೆ ಅಕೌಂಟೆಂಟ್ ಲೈಫ್ ಮತ್ತೆ ಈಗ ಹೌಸ್ ವೈಫ್ ಲೈಫ್ ಕಂಪೇರ್ ಮಾಡಿದ್ರೆ? ತುಂಬಾ ಡಿಫರೆಂಟ್. ಯಾವ್ದು ಖುಷಿ ಆಗುತ್ತೆ ನಿಮ್ಗೆ? ಎರಡು ಖುಷಿ ಆಗುತ್ತೆ. ಲೈಫ್ ಹೇಗೆ ಸಿಗುತ್ತೆ ಅದನ್ನ ಎಂಜಾಯ್ ಮಾಡ್ಬೇಕು ಅಲ್ವಾ? ಬಂದ ಹಾಗೆ ಪ್ರತಿ ಮೊಮೆಂಟ್ ನ ಎಂಜಾಯ್ ಮಾಡ್ಬೇಕು, ಅದ್ರೆ ಲಾಸ್ ಆಗ್ಬೇಕು. ಹೌದು. ಸೊ ಈಗ ಮಗು ಚಿಕ್ಕದಿರುವ ಕಾರಣ ಮನೆಯಲ್ಲಿ ಇದ್ದೇನೆ. ಸ್ಕೂಲಿಗೆ ಹೋಗುವ ತನಕ ಮತ್ತೆ ಜಾಬ್ ಟ್ರೈ ಮಾಡಬೇಕು ಮತ್ತೆ. ಓಕೆ. ಈಗ ನಾವು ಆಗ ಕಡಲೆ ಹಿಟ್ಟದ್ದು ಇಟ್ಟಿದ್ದೇವಲ್ಲ ಅದನ್ನು ಹಾಕ್ತಿದ್ದೇನೆ. ಓಕೆ. ಈಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೀರಾ ಅಲ್ವಾ? ಓಕೆ. ಸೊ ಫಸ್ಟಿಗೆ ಹುರ್ಕೊಂಡ ಕಡಲೆ ಹಿಟ್ಟನ್ನ ಈಗ ಹಾಕ್ತಾ ಇದ್ದೀರಾ. ಅದು ಥಿಕ್ನೆಸ್ಸಿಗೆ ಅಂತ ಹೇಳಿದ್ರಿ ಅಲ್ವಾ? ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಬೇಯಬೇಕು. ಓಕೆ. ಸಾಕಾಗುತ್ತಾ? ಸಾಕು. ಇದು ಬೇಕಾಗಿರೋ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ತೀರಾ? ಓಕೆ. ನಮ್ಗೆ ತುಂಬಾ ಗ್ರೇವಿ ಬೇಕಂತ ಇದ್ರೆ ಟೊಮೆಟೊವನ್ನು ನಾವು ಪ್ಯೂರಿ ಮಾಡ್ಕೊಂಡು ಹಾಕ್ಬಹುದು. ಓಕೆ. ಟೊಮೆಟೊ ಪ್ಯೂರಿ ಓಕೆ, ಗ್ರೈಂಡ್ ಮಾಡ್ಕೊಂಡು ಅಲ್ವಾ? ಹಾಕ್ಬಹುದು. ಸೊ ಇದು ಬೆಂದ ನಂತರ ಡೈರೆಕ್ಟ್ ಇದನ್ನ ಮಿಕ್ಸ್ ಮಾಡುವಂಥದ್ದಾ? ಪಡ್ಡು ಹಾಕ್ತಾ ಇದ್ದೇನೆ. ಓಕೆ.
ಮಿಕ್ಸ್ ಮಾಡಬೇಕು. ಓಕೆ. ಒಂದ್ಸಲ ಮಸಾಲೆಯಲ್ಲಿ ಅದೆಲ್ಲ ಬೇಯಬೇಕು. ಓಕೆ. ಸೊ ಮಸಾಲೆ ಕಂಪ್ಲೀಟ್ ಹಿಡಿಬೇಕು ಅದಕ್ಕೆ ಅಲ್ವಾ? ಹೌದು. ಅದಾದ ನಂತರ ಡೈರೆಕ್ಟ್ ಸರ್ವಿಂಗಾ? ಇಲ್ಲ, ಒಗ್ಗರಣೆ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಓಕೆ. ಆ್ಯಕ್ಚುಲಿ ಅದು ಲಾಸ್ಟಿಗೆ ಕೊಡುವ ಒಗ್ಗರಣೆ ಸ್ವಲ್ಪ ಟೇಸ್ಟ್ ಆಗಿರ್ತದೆ. ಲಾಸ್ಟ್ ಒಂದು ಪರ್ಫೆಕ್ಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಒಗ್ಗರಣೆ ಅಲ್ವಾ? ಫಿನಿಶಿಂಗ್ ಟಚ್. ಸೊ ಪ್ರತಿಯೊಂದಕ್ಕೂ ಫೈನಲ್ ಸ್ಟೆಪ್ ಅಂದ್ರೆ ಒಗ್ಗರಣೆ. ಒಗ್ಗರಣೆ ಇದು ರೆಡಿ ಆಗಿದೆ. ಓಕೆ. ಇದೊಂದು ಸೈಡಿಗೆ ಇಡೋದಾ? ತುಪ್ಪ ಹಾಕ್ತಾ ಇದ್ದೇನೆ ಓಕೆ. ಒಗ್ಗರಣೆಗೆ. ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಓಕೆ. 2 ಸ್ಪೂನ್ ಅಷ್ಟು ತುಪ್ಪ. ಅದಕ್ಕೆ ಹಸಿರುಮೆಣಸಿನಕಾಯಿ. ಓಕೆ. ಒಗ್ಗರಣೆಗೆ ಇಷ್ಟೇ ಸಾಕಾಗುತ್ತೆ ಈಗ? ಇಲ್ಲ, ಕಸೂರಿ ಮೇಥಿ ಒಂದು ಓಕೆ. ಇದೆ. ಕಸೂರಿ ಓಕೆ. ಮೇಥಿ ಫೈನ್. ಸೊ ಇದು ಒಗ್ಗರಣೆ ಸ್ವಲ್ಪ ಬೇರೆ ರೀತಿ ಇದೆ ಅಲ್ವಾ? ಕೊನೆಗೆ ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಓಕೆ. ಸಾಕು. ಡೈರೆಕ್ಟ್ ಮಿಕ್ಸಿಂಗ್ ಏನು? ಕರಿಬೇವೆಲ್ಲ ಲಾಸ್ಟಿಗೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಕೊಡ್ತದೆ. ಓಕೆ. ಓಕೆ, ಒಗ್ಗರಣೆ ರೆಡಿ ಆಯಿತು ನಮ್ಮದು. ಕೊರಿಯಾಂಡರ್ ಲೀಫ್ ಓಕೆ. ಲಾಸ್ಟಿಗೆ. ಸೊ ಇದು ಗಾರ್ನಿಶಿಂಗ್ ಅಲ್ವಾ? ಅಡುಗೆ ಎಷ್ಟೇ ಟೇಸ್ಟ್ ಇದ್ರೂ ಕೂಡ ನೋಡ್ಲಿಕ್ಕೂ ಚೆನ್ನಾಗಿರ್ಬೇಕು ಅಡುಗೆ. ಯಾ ರೈಟ್. ಇನ್ನು ಸರ್ವಿಂಗಾ? ಹೌದು. ಈಗ ಸರ್ವ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಎಗ್ ಪಡ್ಡು ಮಸಾಲ ರೆಡಿ ಆಗಿದೆ. ಎಸ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಶ್ಯೂರ್. ನಾನು ಕಾಯ್ತಾ ಇದ್ದೀನಿ ಟೇಸ್ಟ್ ಮಾಡೋಕೆ, ಬಿಕಾಸ್ ಇಲ್ಲಿವರೆಗೂ ತಿಂದಿಲ್ಲ. ಅಂಡ್ ನೀವು ಕಾನ್ಫಿಡೆನ್ಸ್ ಕೊಟ್ಟಿದೆ 100% ಚೆನ್ನಾಗಿರುತ್ತೆ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ. ವೀಕ್ಷಕರೇ, ಎಗ್ ಪಡ್ಡು ಮಸಾಲ ರೆಡಿ ಆಗಿದೆ. ಸೊ ಗ್ರೇವಿ ಮಸಾಲದ್ದು ಘಮ ಘಮ ಬರ್ತಾ ಇದೆ. ಆ್ಯಂಡ್ ಟೇಸ್ಟ್ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ, ಬಿಕಾಸ್ ಮ್ಯಾಮ್ ಅಂತೂ 100% ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಸೂಪರ್ ಆಗಿದೆ ರೆಸಿಪಿ ಅಂತ. ನೋಡೋಣ ಹೇಗಿದೆ ಅಂತ. ಅದಕ್ಕೂ ಮುನ್ನ ಎಗ್ ಪಡ್ಡು ಮಸಾಲ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಎಗ್ ಪಡ್ಡು ಮಸಾಲ ತಯಾರಿಸುವ ವಿಧಾನ. ಮೊದಲು 2 ಚಮಚ ಕಡಲೆ ಹಿಟ್ಟನ್ನು ಘಮ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ 3 ರಿಂದ 4 ಮೊಟ್ಟೆಯನ್ನು ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಅಪ್ಪದ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮೊಟ್ಟೆಯ ಮಿಶ್ರಣವನ್ನು ಹುಯ್ದು ಅಪ್ಪವನ್ನು ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಕರಿಬೇವನ್ನು ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಬೆಳ್ಳುಳ್ಳಿ ಸೇರಿಸಿ ಹುರಿಯಿರಿ. ಆನಂತರ ಹೆಚ್ಚಿದ ಹಸಿಮೆಣಸು, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಕರಿಮೆಣಸು ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು ಸೇರಿಸಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದಿಟ್ಟ ಕಡಲೆ ಹಿಟ್ಟು, ಸ್ವಲ್ಪ ನೀರು ಸೇರಿಸಿ ಬೇಯಿಸಿ. ಬಳಿಕ ತಯಾರಿಸಿಟ್ಟ ಪಡ್ಡು ಸೇರಿಸಿ ಚೆನ್ನಾಗಿ ಕಲಸಿ. ಕೊನೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹಸಿಮೆಣಸು, ಕಸೂರಿ ಮೇಥಿ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿ ಮಸಾಲೆಗೆ ಸೇರಿಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ತಯಾರ್ ಎಗ್ ಪಡ್ಡು ಮಸಾಲ. ಕೈಯಲ್ಲಿ ಬಿಸಿ ಬಿಸಿಯಾದ ಎಗ್ ಪಡ್ಡು ಮಸಾಲ ರೆಡಿ ಆಗಿದೆ. ಸೊ ಸ್ಪೆಷಲ್ ಆಗಿದೆ ಬಿಕಾಸ್ ಇದು ಎಕ್ಸ್ಪೆರಿಮೆಂಟೆಡ್ ಪ್ಲಸ್ ಯೂಟ್ಯೂಬ್ ರೆಸಿಪಿ ಅಂತ ಹೇಳಿದ್ದಾರೆ. ಬಿಕಾಸ್ 2 ಮಿಕ್ಸ್ಚರ್ ಮಾಡಿ ಒಂದು ರೆಸಿಪಿ ತಯಾರಾಗಿದೆ. ಇದನ್ನು ಟೇಸ್ಟ್ ಮಾಡೋಕ್ಕೂ ಮುನ್ನ ಪುಟ್ಟದೊಂದು ವಿರಾಮ ತಗೊಂಡು ಬನ್ನಿ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಎಸ್ ವೀಕ್ಷಕರೇ, ಈಗಾಗಲೇ ಎಗ್ ಪಡ್ಡು ಮಸಾಲ ರೆಡಿ ಆಗಿದೆ. ಸೊ ಎಗ್ ಪಡ್ಡು ಮಸಾಲ ಜೊತೆಗೆ ಏನ್ ಮಾಡ್ಕೊಡ್ತಾರೆ ಸುಷ್ಮಿತಾ ಮ್ಯಾಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಒಂದು ರೆಸಿಪಿ ರೆಡಿ ಆಗಿದೆ. ಸೊ ಇನ್ನೊಂದು ರೆಸಿಪಿ ಯಾವ್ದು ಮಾಡ್ಕೊಡ್ತಾರೆ? ದೋಸೆ ಮಾಡ್ತಾ ಇದ್ದೇನೆ. ದೋಸೆ ಮಾಡ್ತಾ ಇದ್ದೀರಾ? ದೋಸೆ, ಹೌದು. ಉಪ್ಪು ದೋಸೆ ಅಂತ ಹೇಳ್ತಾರೆ. ಓಕೆ. ಜಾಸ್ತಿ ತುಳುನಾಡಲ್ಲಿ ಜಾಸ್ತಿ ಸ್ಪೆಷಲ್ ಕಪ್ಪ ರೊಟ್ಟಿ ಅಂತ ಹೇಳ್ತಾರೆ. ಕಪ್ಪ ರೊಟ್ಟಿ ಅಂತ. ಸೊ ಇದೀಗ ನಾವು ಮಸಾಲ ಜೊತೆಗೆ ತಿನ್ಬಹುದು ಅಲ್ವಾ? ಸೊ ಅದಕ್ಕೋಸ್ಕರ ಈಗ ದೋಸೆ ಮಾಡ್ತಾ ಇದ್ದೀರಾ. ಇದಕ್ಕೆ ಇನ್ನೊಂದು ಹೆಸರು ಏನಿಲ್ಲ ನೀವು? ತುಳುವಲ್ಲಿ ಕಪ್ಪ ರೊಟ್ಟಿ, ಕಪ್ಪ ರೊಟ್ಟಿ, ಹೆಂಚು ದೋಸೆ. ಓಕೆ. ಸೊ ರೊಟ್ಟಿ ಟೈಪ್ ಅಲ್ಲಿ ಬರುತ್ತಾ? ಹೌದು, ಉಪ್ಪು ದೋಸೆ. ಓಕೆ. ಸೊ ಸ್ಟಾರ್ಟಿಂಗ್ ಏನ್ ಬೇಕಾಗುತ್ತೆ ಈಗ? ಗ್ರೈಂಡ್ ಮಾಡ್ಲಿಕ್ಕಿದೆ. ಡೈರೆಕ್ಟ್ ಗ್ರೈಂಡಿಂಗ್? ಹೌದು. 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಓಕೆ. 4 ಗಂಟೆ ನೆನೆಸಬೇಕು. 4 ಗಂಟೆ ನೆನೆಸಿಟ್ಟಿದ್ದೀರಾ? ಬೆಳ್ತಿಗೆ ಅಕ್ಕಿ. ಓಕೆ. ಬೆಳ್ತಿಗೆ ಅಕ್ಕಿ ನಮ್ಮ ನಾರ್ಮಲ್ ಬೆಳ್ತಿಗೆ ಅಕ್ಕಿ ಅಲ್ವಾ ಇದಕ್ಕೆ? ಹೌದು, ನಾರ್ಮಲ್ ಬೆಳ್ತಿಗೆ ಅಕ್ಕಿ. ಇದನ್ನ ಗ್ರೈಂಡ್ ಮಾಡದಾ? ಮತ್ತೆ ಅದರ ಜೊತೆಗೆ ಅನ್ನ ಸೇರಿಸ್ತಿದ್ದೇನೆ. ರಾತ್ರಿ ಸ್ವಲ್ಪ ಅನ್ನ ಉಳಿದಿದ್ರೆ ಅದೇ ಸಾಕಾಗುತ್ತೆ. ಸಾಫ್ಟ್ ಬರ್ತದೆ ಸ್ವಲ್ಪ Okay. ದೋಸೆ ಕೂಡ. ಅರ್ಧದಷ್ಟು ಅನ್ನ. ಓಕೆ. ಅರ್ಧ ಬೌಲ್ ಅಷ್ಟು. 1 ಕಪ್ ಅಷ್ಟು ಅಕ್ಕಿಗೆ ಅರ್ಧ ಕಪ್ ಅಷ್ಟು ಅನ್ನ ಸಾಕಾಗುತ್ತೆ. ಅರ್ಧ ಕಪ್ ಅಷ್ಟು ತೆಂಗಿನ ತುರಿ. ಓಕೆ. ಅನ್ನ ಮತ್ತೆ ತೆಂಗಿನ ತುರಿ ಒಂದೇ ಪ್ರಪೋರ್ಷನ್ ತೆಗಿತಾ ಇದ್ದೀರಾ? ಓಕೆ. ತೆಂಗಿನ ತುರಿ ಹಾಕುವುದರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತಾ? ಓಕೆ. ಸ್ವಲ್ಪ ನೀರು ಸಾಕು. ಸಾಕಾಗುತ್ತಾ? ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಓಕೆ. ಸೊ ಎಷ್ಟು ಬೇಕು ಉಪ್ಪು ಅದನ್ನ ಈಗಲೇ ಹಾಕೋದಲ್ವಾ ಇದಕ್ಕೆ? ಈಗಲೇ ಹಾಕಿಬಿಡು. ಏನು ಗ್ರೈಂಡ್ ಮಾಡಿ. ಓಕೆ. ನೀರು ಬೇಕಾದ್ರೆ ಸ್ವಲ್ಪ ಮಿಡ್ಲಲ್ಲಿ ಹಾಕಬೇಕು. ಓಕೆ. ಕರೆಕ್ಟ್ ಇದೆಯಾ ಕನ್ಸಿಸ್ಟೆನ್ಸಿ? ಕರೆಕ್ಟ್ ಇದೆ. ಓಕೆ. ನಮ್ಮ ಬ್ಯಾಟರ್ ರೆಡಿ ಆಯ್ತು ಈಗ ಅಲ್ವಾ? ಇದಕ್ಕೆ ಸ್ವಲ್ಪ ನೀರು ಹಾಕಿ. ಓಕೆ. ಸಾಕು ಸಾಕು. ಇದು ಸ್ವಲ್ಪ ತಿಕ್ಕಾಗಿರ್ಬೇಕು ಇದ್ರದ್ದು ಬ್ಯಾಟರ್. ಓಕೆ. ನೀರು ಜಾಸ್ತಿ ಆಗಬಾರ್ದು, ದಪ್ಪ ಇರಬೇಕು. ನಾವು ಉದ್ದಿನ ದೋಸೆಗೆಲ್ಲ ಮಾಡ್ತೇವಲ್ಲ ಹಾಗೆ ಇರಬೇಕು. ಹೆಚ್ಚಾಗಿ ನಮ್ಮ ಈ ಕಡೆ ಎಲ್ಲ ಇಂಥ ದೋಸೆ ರೊಟ್ಟಿ ಎಲ್ಲ ಜಾಸ್ತಿ. ಬೇಗ ಆಗ್ತದೆ ಮತ್ತೆ. ಆದ್ರೆ ಹಿಂದಿನ ದಿವಸ ಪ್ಲಾನಿಂಗ್ ಇರ್ಬೇಕು, ಬಿಕಾಸ್ 4 ಗಂಟೆ ನೆನೆಸಿಡ್ಬೇಕು ಅಲ್ವಾ? ಸ್ಪೂನ್ ಕೊಡಿ ಇನ್ನೊಂದು. ಇಡುವಂತದ್ದ ಹೆಂಚನ್ನು. ಹೆಚ್ಚಾಗಿ ಹೆಂಚಲ್ಲಿ ಮಾಡುವಂಥದ್ದೆಲ್ಲ ಇದರಲ್ಲಿ ಗ್ಯಾಸಲ್ಲಿ ನಾವು ಮಾಡೋದು ಕಮ್ಮಿ ಅಲ್ವಾ? ಹೌದು. ಆದ್ರೆ ಈಗ ಮಾಡರ್ನೈಸೇಷನ್ ಆದಾಗೆ ಗ್ಯಾಸಲ್ಲೇ ಮಾಡ್ಬೇಕಾಗುತ್ತೆ. ಡಿಫ್ರೆನ್ಸ್ ಏನು ಬರಲ್ವಾ ಗ್ಯಾಸಲ್ಲಿ ಮತ್ತೆ ಹೀಗೆ ಮಾಡೋದಕ್ಕೂ? ಇದರಲ್ಲಿ ಸ್ವಲ್ಪ ಲೇಟ್ ಆಗ್ತದೆ, ಗ್ಯಾಸಲ್ಲಿ ಲೇಟ್ ಆಗುತ್ತಾ? ಓಕೆ. ಒಲೆಯಲ್ಲಿ ಸ್ವಲ್ಪ ಬೇಗ ಆಗ್ತದೆ. ಓಕೆ. ನಾವೀಗ ಬ್ಯಾಟರ್ ಹಾಕೋಣ. ಆಲ್ಮೋಸ್ಟ್ ಎಷ್ಟು ಟೈಮ್ ಹಿಡಿಯುತ್ತೆ ಈಗ ಒಂದು ಕುಕ್ ಆಗಬೇಕಾದ್ರೆ? 5 to 10 minutes. 5 to 10 minutes. ಪೇಷನ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅರ್ಜೆಂಟ್ ರೆಸಿಪಿ ಆಗಲ್ಲ ಇದು ಅಲ್ವಾ? ಮಿಡ್ಲಲ್ಲಿ ನಮ್ದೇನಾದ್ರೂ ಸ್ವಲ್ಪ ಕೆಲಸ ಮಾಡಿ ಬರ್ಬೋದು. ಓಕೆ. ಸೊ ಈಗ ನೀವು ಆಲ್ರೆಡಿ ಈಗ ಎಗ್ ಪಡ್ಡು ಮಸಾಲ ಮಾಡಿದ್ರಿ, ಅದಕ್ಕೆ ಬೇಕಾದ ತಯಾರಿ ಮಾಡ್ಕೋಬಹುದು. ದೋಸೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೇಟ್ ಆಗುತ್ತಲ್ಲ? ದೋಸೆ ಆದ್ರೆ 1-2 ನಿಮಿಷದಲ್ಲಿ ಬೇಯುತ್ತೆ. ಬೆಂದಿದೆ ಮ್ಯಾಮ್ ಈಗ? ಓಕೆ. ತೆಗೆಯೋದಲ್ಲ ಇದನ್ನ?
ಒಂದು ದೋಸೆ ಆದ ನಂತರ ತವ ಸ್ವಲ್ಪ ಕಾಯಬೇಕು. ಓಕೆ, ಇನ್ನು ಸ್ವಲ್ಪ ಕಾಯ್ಬೇಕಾ? ಸೊ ಸ್ಪೀಡಲ್ಲಿ ಇಡ್ತಾ ಇದ್ದೀರಾ ಈಗ. ಮತ್ತೆ ನೀವು ಬ್ಯಾಟರ್ ಹಾಕಿದ ನಂತರ ಮತ್ತೆ ಸ್ಲೋ ಮಾಡ್ತೀರಾ? ಸ್ಲೋ ಮಾಡ್ತೇವೆ. ಓಕೆ, ಹೆಂಚು ಸರಿ ಬಿಸಿ ಆಗ್ಬೇಕು. ಓಕೆ. ಹೆಚ್ಚಾಗಿಂತ ಈ ಹೆಂಚಲ್ಲಿ ಮಾಡುವಂಥದ್ದೆಲ್ಲ ಕೆಲವೊಮ್ಮೆ ಅದು ಬಿಸಿಲಿಕ್ಕೆ ಕಷ್ಟ ಆಗುತ್ತೆ ಅದನ್ನ. ಸೊ ಈ ರೀತಿ ಆಗಿದಾ? ಇಲ್ಲ ಇಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಗೊತ್ತಾ ನಿಮ್ಗೆ? ಅದು ಬಿಸಿಲಿಕ್ಕೆ ಕಷ್ಟ ಆಗುವಂಥದ್ದು ಯಾಕೆ ಅಂತ? ಅಂದ್ರೆ ಹೆಂಚದ್ದು ಮಿಸ್ಟೇಕ್ ಇರಬಹುದು. ಓಕೆ, ಹೌದು. ಸೊ ಅದು ಹೆಂಚು ತಗೋಬೇಕಾದ್ರೆ ನೋಡಿ ತಗೋಬೇಕು. ಓಕೆ. ಈ ಜಾತ್ರೆ ಟೈಮಲ್ಲೆಲ್ಲ ಹೆಚ್ಚಾಗಿ ಇದನ್ನ ಸೇಲ್ ಮಾಡ್ತಾರೆ, ಹೆಂಚುನ ರಾಶಿ 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 ಇರುತ್ತೆ. ಸೊ ಇದೀಗ ರೆಡಿ ಆಗ್ತಾ ಇದೆ. ಸೊ ಇದನ್ನೀಗ ನೀವು ಆಲ್ರೆಡಿ ಮಾಡಿದ್ದೀರಾ ಎಗ್ ಪಡ್ಡು ಮಸಾಲ. ಸೊ ಇದ್ರ ನೀವು ಬೇರೆ ಏನು ಟ್ರೈ ಮಾಡಿದ್ರಿ ಇದಕ್ಕೆ ಸೈಡ್ ಡಿಶ್ ಆಗಿ? ಚಟ್ನಿ. ಓಕೆ. ಮತ್ತೆ ಕೋಳಿ ಸಾರು. ಕೋಳಿ ಸಾರು ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸಾರು ಒಳ್ಳೇದಾಗ್ತದೆ. ಮ್ಯಾಚ್ ಆಗುತ್ತಾ? ಸೊ ನಿಮ್ಮ ಮನೆಯಲ್ಲಿ ಯಾವಾಗಲೂ ಮೀನ್ ಸಾರು ಹೆಚ್ಚಾಗಿ ಮಾಡ್ತಾ ಇರ್ತೀರಾ? ಸೊ ಇದು ಹೆಚ್ಚಾಗಿ ಮಾಡ್ತೀರಾ ಮನೆಯಲ್ಲಿ? ಹೌದು, ಮಾಡ್ತೇವೆ. ಟೈಮ್ ಕನ್ಸ್ಯೂಮ್ ಆದಾಗ ಪೇಷನ್ಸ್ ಬೇಕು. ನಿಮಗೆ ತುಂಬಾ ಪೇಷನ್ಸ್ ಇದೆ ಹಾಗಾದ್ರೆ. ಅಂದ್ಮೇಲೆ ಪೇಷನ್ಸ್ ಇರ್ಲೇಬೇಕು ಅಲ್ವಾ? ಇದು ಅರ್ಜೆಂಟಿಗೆ ಆಗುವಂತದ್ದು ಅಲ್ವೇ ಅಲ್ಲ. ಮೆಂದಿದ ಬಿಸಿ ಬಿಸಿಯಾದ ಹೆಂಚಿನ ದೋಸೆ ರೆಡಿ ಆಗಿದೆ. ಮಾಡಿ ಹೇಳಿ. ಶ್ಯೂರ್. ಹೆಂಚಿನ ದೋಸೆ ಬರೀ ಹೆಂಚಿನ ದೋಸೆ ತಿನ್ಲಿಕ್ಕಾಗಲ್ಲ, ಬದಲಾಗಿ ಇದ್ರ ಜೊತೆಗೆ ಎಗ್ ಪಡ್ಡು ಮಸಾಲ. ಸೊ ಎರಡನ್ನ ಜೊತೆಗೆ ಟೇಸ್ಟ್ ಮಾಡೋಣ. ಓಕೆ ವೀಕ್ಷಕರೇ, ಹೆಂಚಿನ ದೋಸೆ ಇದನ್ನ ರೊಟ್ಟಿ ಅಂತಲೂ ಹೇಳ್ತಾರೆ. ಸೊ ರೆಡಿ ಆಗಿದೆ. ಸೊ ಇದ್ರ ಜೊತೆಗೆ ಈಗಾಗಲೇ ಸುಷ್ಮಿತಾ ಮೇಡಮ್ ಎಗ್ ಪಡ್ಡು ಮಸಾಲ ಮಾಡಿದ್ದಾರೆ. ಸೊ ಎಗ್ ಪಡ್ಡು ಮಸಾಲ ಜೊತೆಗೆ ಹೆಂಚಿನ ದೋಸೆ ಹೇಗಿರುತ್ತೆ ನೋಡೋಣ. ಆದರೆ ಅದಕ್ಕೂ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕಪ್ಪ ರೊಟ್ಟಿ ತಯಾರಿಸೋ ವಿಧಾನ. ಮೊದಲು 4 ಗಂಟೆಗಳ ಕಾಲ ನೆನೆಸಿಟ್ಟ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕಪ್ ಕುಚಲಕ್ಕಿ ಅನ್ನ, ಅರ್ಧ ಕಪ್ ತೆಂಗಿನ ತುರಿ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ನೀರು ಹಾಕಿ ಉದ್ದಿನ ದೋಸೆಯ ಹದಕ್ಕಿಂತ ಸ್ವಲ್ಪ ತೆಳು ಮಾಡಿ ಕಾದ ಮಣ್ಣಿನ ಹೆಂಚಿನ ಮೇಲೆ ಹುಯ್ದು ದೋಸೆಯನ್ನ ಸಣ್ಣ ಉರಿಯಲ್ಲಿ ಕಾಯಿಸಿ. ಈಗ ನೋಡಿ ತಯಾರಾಯಿತು ರುಚಿ ರುಚಿಯಾದ ಕಪ್ಪ ರೊಟ್ಟಿ. ಎಸ್ ಮೇಡಮ್, ಸೊ ಈಗ 2 ರೆಸಿಪೀಸ್ ರೆಡಿ ಆಗಿದೆ. ಒಂದಂತೂ ಇನ್ನೊಂದು ಜೊತೆಗೆ ಸೈಡ್ ಡಿಶ್ ಆಗಿ ಅಲ್ವಾ? ಸೊ ಫಸ್ಟಿಗೆ ಇದನ್ನ ಪರ್ಫೆಕ್ಟ್ ಆಗಿ ಇದ್ದ ಟೇಸ್ಟ್ ನೋಡೋಣ, ಆಮೇಲೆ ಇದನ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡೋಣ. ಓಕೆನಾ? ತಗೊಳ್ಳಿ, ಟೇಸ್ಟ್ ನೋಡಿ. ಎಗ್ ಪಡ್ಡು ಮಸಾಲ, ರೈಟ್? ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಎಗ್ ಮಸಾಲ ಮಾಡೋದಕ್ಕೂ ಈ ರೀತಿ ಮಾಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ನೀವು ಹೇಳಿದ್ರಿ ಖಾಲಿ ಆ ಪಡ್ಡು ಜೊತೆಗೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಮತ್ತೆ ಪಡ್ಡು ಮಾಡಬಹುದು ಅಂತ, ಅದು ಬೇರೆನೆ ಬರುತ್ತೆ ಅಂತ ಅನ್ಸುತ್ತಲ್ವಾ? ಬಟ್ ಇದು ನಿಜವಾಗ್ಲೂ ಚೆನ್ನಾಗಿದೆ. ಗೋಬಿ ಮಂಚೂರಿ ಟೈಪಲ್ಲಿ ಗೋಬಿ ಮಂಚೂರಿ ಮಾಡ್ಲಿಕ್ಕೆ ಆಗದಿದ್ರೆ ಮನೇಲಿ ಎಗ್ ಇದ್ರೆ ರೆಡಿ ಮಾಡ್ಕೊಂಡು ತಿನ್ಬಹುದು ಅಲ್ವಾ? ಸೊ ಈಗ ಇದರ ಜೊತೆಗೆ ನಮ್ಮ ದೋಸೆ ಟೇಸ್ಟ್ ತಗೊಳ್ಳಿ. ಐ ಥಿಂಕ್ ಇದನ್ನ ನಮ್ಮ ಸೈಡಲ್ಲಿ ಓಟ್ ಪಾಲೆ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಅದೇ ರೀತಿ ಇದೆ, ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಅದೇ ರೀತಿ ಅಂತ ಅನ್ಸುತ್ತೆ. ಹೀಗೂ ತಿನ್ನಕ್ಕೆ ಚೆನ್ನಾಗಿದೆ ಅಲ್ವಾ? ಒಂದು ಗೋಬಿ ಮಂಚೂರಿ ಟೈಪಲ್ಲೂ ಆ ರೀತಿ ಕೂಡ ಹೋಗುತ್ತೆ, ಅದೇ ರೀತಿ ದೋಸೆ ಜೊತೆಗೆ ಒಂದು ಗ್ರೇವಿ ಟೈಪು ಆಗುತ್ತೆ. ಸೊ ಸಂಜೆ ಹೊತ್ತಿಗೆ ಮಾಡಿದ್ರೆ ರಾತ್ರಿಗೊಂದು ಸ್ಪೆಷಲ್ ಐಟಮ್ ಕೂಡ ರೆಡಿ ಆಗುತ್ತೆ ಅಲ್ವಾ? ಎರಡು ಕೂಡ ಸೂಪರ್ ಆಗಿ ಬಂದಿದೆ. ಫಸ್ಟ್ ಟೈಮ್ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿದ್ರು ಕೂಡ ಸೂಪರ್ ಆಗಿ ಮಾಡಿದ್ದೀರಾ. ಎಲ್ಲೂ ಕೂಡ ಆ ಕಡೆ ಈ ಕಡೆ ಏನು ಮಿಸ್ಟೇಕ್ ಆಗಿಲ್ಲ. ಆ್ಯಂಡ್ ಮಾತಾಡಿದ ಕಾರಣ ಡಿಸ್ಟರ್ಬ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಇಲ್ಲ ಅಲ್ಲ? ಸೊ ಇಲ್ಲಿವರೆಗೆ ಬಂದು 2 ರೆಸಿಪಿನ ಮಾಡಿಕೊಟ್ವಿ, ಹೇಗನ್ಸ್ತು? ತುಂಬ ಖುಷಿ ಆಯಿತು. ನಮ್ಮ ಟಿವಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಆಪರ್ಚುನಿಟೀಸ್ ಕೊಟ್ಟು. ಓಕೆ, ತುಂಬ ಖುಷಿ ಆಯಿತು. ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ವಿ. ಆದ ಕಾರಣ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಮನೆಯಲ್ಲಿ ಕುಚಲಕ್ಕಿ ಯೂಸ್ ಮಾಡುವಂಥದ್ದಾ? ಹೌದು, ನಾರ್ಮಲ್
ಕುಚ್ಚಲಕ್ಕಿ ಯೂಸ್ ಮಾಡುವಂಥದ್ದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ಟೇಸ್ಟಿಗೂ ಹೆಲ್ತಿಗೂ ತುಂಬಾನೇ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಸಂತೋಷ್ ರೈಸ್ ಮಿಲ್ಸ್. ಖಂಡಿತ ಹೇಳ್ತೇನೆ. ಓಕೆ, ಅಂಡ್ ನೆಕ್ಸ್ಟ್ ಟೈಮ್ ಸಾಧ್ಯ ಆದ್ರೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದಲೇ ಒಂದು ಆ ರೈಸ್ ಯೂಸ್ ಮಾಡ್ಕೊಂಡು ರೆಸಿಪಿನ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾಡಿ. ವೀಕ್ಷಕರೇ, ಕೈಯಲ್ಲಿ ಎಗ್ ಪಡ್ಡು ಮಸಾಲ ರೆಡಿ ಇದೆ ಆ್ಯಂಡ್ ಹೇಗೆ ಮಾಡೋದು ಅಂತಲೂ ನೀವು ನೋಡಿದ್ರಿ ಅಲ್ವಾ. ಸೊ ಸಂಜೆ ಹೊತ್ತಿಗೆ ಆಗುವಾಗ ಮನೆಯಲ್ಲಿ ಏನೂ ಸ್ಪೆಷಲ್ ಐಟಮ್ ಇಲ್ಲ, ಏನೋ ಕ್ರೇವಿಂಗ್ಸ್ ಆಗ್ತಿದೆ ಏನಾದರೂ ತಿನ್ನಬೇಕು ಅಂತಿದ್ರೆ ಮನೇಲಿ ಮೊಟ್ಟೆ ಇದ್ದರೆ ಡೈರೆಕ್ಟಾಗಿ ಎಗ್ ಪಡ್ಡು ಮಸಾಲ ರೆಡಿ ಮಾಡ್ಕೋಬೋದು ಆ್ಯಂಡ್ ಸಂಜೆ ರಾತ್ರಿ ಅನ್ನದ ಜೊತೆ ಕೂಡ ತಿನ್ಬಹುದು. ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ದಿನನಿತ್ಯ ಟೇಸ್ಟಿ ರೆಸಿಪಿಗಾಗಿ, ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.